ಕಾದಂಬರಿ ಇಳ 3ನೇ ಭಾಗ. ಹಾಸ್ಟೆಲ್ನಲ್ಲಿದ್ದ ತನ್ನ ವಸ್ತುಗಳನ್ನೆಲ್ಲ ತುಂಬಿಕೊಂಡು ಬಂದಿದ್ದ ಇಳ ಸಕಲೇಶ್ಪುರದಿಂದ ಬಾಡಿಗೆ ಟ್ಯಾಕ್ಸಿ ಮಾಡಿಕೊಂಡು ಮನೆ ತಲುಪಿದಳು. ಬಂದವಳೆ ರೂಮ್ ಸೇರಿ ತನ್ನ ವಸ್ತುವನ್ನೆಲ್ಲ ಹಾಕಿ ಅಜ್ಜಿಯನ್ನ ಹುಡುಕಿಕೊಂಡು ಬಂದಳು. ಅಜ್ಜಿ ದೇವರ ಮನೆಯಲ್ಲಿ ದೇವರ ಪೂಜೆ ಮಾಡ್ತಾ ಇದ್ದು, ಈಗ ಬಂದೇನೆ ಪುಟ್ಟಿ, ತಡಿ ಊಟ ಕೊಡ್ತೀನಿ ಅಂತ ಪೂಜೆ ಮುಂದುವರಿಸಿದ್ರು. ಸೀದಾ ಅಡುಗೆ ಮನೆಗೆ ಬಂದ್ರೆ ಆಶ್ಚರ್ಯ ಕಾದಿತ್ತು. ನೀಲ ಕೋಸಂಬರಿಗೆ ಸೌತೆಕಾಯಿ ಹೆಚ್ಚುತ್ತಾ ಇದ್ದಳು. ಈಗ ಬಂದ್ಯಾ, ಕೈಕಾಲು ತೊಳ್ಕೊಂಡ್ ಬಾ, ಸೌತೆಕಾಯಿ ಕೋಸಂಬರಿ ನಿನಗಿಷ್ಟ ಅಂತ ಮಾಡಿದ್ದೀನಿ ಅಂದಳು. ನಾನು ದಾರಿಲೇ ಬರ್ತಾ ಊಟ ಮಾಡ್ಕೊಂಡ್ ಬಂದೆ, ನನಗೆ ಊಟ ಬೇಡ. ನೀಲಾಳ ಮುಖ ನೋಡದೆ ಉತ್ತರಿಸಿ ರೂಮಿಗೆ ಬಂದು ಬಾಗಿಲು ಹಾಕಿಕೊಂಡು ಮಲಗಿದಳು. ಇಂದವಳ ಹೃದಯ ಒಡೆದು ಹೋಗುವಂತಿತ್ತು. ತನ್ನೆಲ್ಲ ಆಶಾ ಗೋಪುರವನ್ನ ಉರುಳಿಸಿ ಅದರ ಅವಶೇಷದ ಮೇಲೆ ಒಂಟಿಯಾಗಿ ದಿಗ್ಭ್ರಾಂತಿಯಿಂದ ನಿಂತಿದ್ದಾಳೆ. ಅವಳ ಕನಸು, ಅವಳ ಆಸೆ, ಅವಳ ಸಂತೋಷ, ಅವಳ ಗುರಿ ಎಲ್ಲ ಉರಿದು ಭಸ್ಮವಾಗಿವೆ. ಇಂದವಳು ತಬ್ಬಲಿಯಂತೆ ಭಾಸವಾಗಿ ಮುಂದಿನ ದಿನಗಳೆಲ್ಲ ಕತ್ತಲು, ಬರೀ ಕತ್ತಲು ಎನಿಸತೊಡಗಿ ಅವಳ ಎದೆಯನ್ನ ಬಗಿದು ಹಾಕಿದಂತಾಗಿ ಬೆಚ್ಚಿ ಎದ್ದು ಕುಳಿತಳು. ತಾನು ಬಲಹೀನವಾಗಬಾರ್ದು, ತಾನು ಸೋಲ್ಬಾರ್ದು, ತನ್ನೆದೆ ಕಲ್ಲಿನಂತೆ ಗಟ್ಟಿಯಾಗಬೇಕು. ತಾನು ನಿಲ್ಲಬೇಕು, ದೃಢವಾಗಿ ನಿಲ್ಲಬೇಕು, ನಿಂತು ಗೆಲ್ಲಬೇಕು. ಪದೇ ಪದೇ ಮನಸ್ಸಿಗೆ ಹೇಳಿಕೊಳ್ಳುತ್ತಾ ಒಡೆದು ಚಿತ್ರವಾಗಿದ್ದ ಕನಸುಗಳ ಅಳಿಸಿ ಅಲ್ಲಿ ಬೇರೊಂದು ಕನಸು ಎಣೆಯಲು ಬಯಸಿದಳು, ಪ್ರಯತ್ನಿಸಿದಳು. ಆಗ್ಲೇ ಇಲ್ಲ. ಕತ್ತಲಾದ ಅಲ್ಲಿ ಕನಸುಗಳು ನಿಲ್ಲೇ ಇಲ್ಲ. ನಾನು ಸೋಲಲ್ಲ, ನಾನು ಸೋಲ್ಬಾರ್ದು. ಉಕ್ಕಿ ಬರುತ್ತಿದ್ದ ಕಣ್ಣೀರನ್ನ ಒತ್ತಾಯವಾಗಿ ತಡೆತಿದ್ದಾಳೆ. ದುಃಖ ಅದಿಮಿಡುವ ಪ್ರಯತ್ನದಲ್ಲಿ ಗಂಟಲ ನರಗಳೆಲ್ಲ ಉಬ್ಬಿವೆ. ಇವತ್ತಿಂದಲೇ ಈ ದುಃಖ ಗಂಟಲಲ್ಲೇ ನಿಂತು ಬಿಡಲಿ. ಯಾರ ಮುಂದೂ ತಾನು ಅಳಬಾರ್ದು, ಹತ್ತು ಬಲಹೀನಳಾಗಬಾರ್ದು. ಇದು ನನ್ನ ಮೊದಲ ಜಯ. ರಾತ್ರಿ ಎಲ್ಲ ಮಲಗಿರುವ ಹೊತ್ತು ಅದೇನೋ ನೆನಪಾಗಿ ದಿಗ್ಗನೆ ಎದ್ದ ಹೇಳ ಅಪ್ಪ ಇಡುತ್ತಿದ್ದ ರೆಕಾರ್ಡ್ಗಳ ಬೀರು ತೆಗೆದು ಒಂದೊಂದೇ ರೆಕಾರ್ಡ್ಗಳನ್ನ ಪರಿಶೀಲಿಸಿದಳು. ಬ್ಯಾಂಕ್ಗಳಿಂದ ಬಂದ ನೋಟಿಸ್ಗಳು, ತೋಟ ಅಡವಿಟ್ಟಿರುವ ದಾಖಲೆಗಳು, ಎಷ್ಟು ಎಕರೆ ತೋಟವಿದೆ, ಗದ್ದೆ ಇದೆ, ಖಾಲಿ ಜಾಗ ಎಷ್ಟಿದೆ ಎಂದು ಬದುಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋಡಿದಳು. ಸುಮಾರು 24 ಎಕರೆ ಜಾಗ, 15 ಎಕರೆ ಕಂಡೀಷನ್ ಇರುವ ಕಾಫಿ ತೋಟ, 5 ಎಕರೆ ಗದ್ದೆ, 4 ಎಕರೆ ಖಾಲಿ ಜಾಗ, ಎಲ್ಲದರ ಮೇಲೂ ಸಾಲವಿದೆ. ಬೆಳೆ ಬೆಳೆದು ತೀರಿಸುತ್ತೇವೆ ಅಂದ್ರೆ ಬದುಕಿರುವ ತನಕ ಬಡ್ಡಿ ಕಟ್ಟಲು ಮಾತ್ರ ಸಾಧ್ಯ. ಏನಾದ್ರೂ ಮಾರಿ ತೀರಿಸುತ್ತೇವೆ ಅಂದ್ರೆ ಬೆಲೆ ಬಾಳುವಂತದ್ದೇನೂ ಇಲ್ಲ. ಕಾರು, ಚಿನ್ನ ಎಲ್ಲ ಮಾರಿಯಾಗಿದೆ. ಜಮೀನ್ ಮಾರಿದ್ರೆ ಸಾಲಕ್ಕೆ ಎಲ್ಲ ಪಾವತಿಯಾಗಿ ಉಳಿಯುವುದೆಷ್ಟು? ಅದರಲ್ಲಿ ಮುಂದಿನ ಬದುಕು ಸಾಧ್ಯವೇ? ಭವಿಷ್ಯ ಶೂನ್ಯವೆನಿಸಿ ಅದಿರಲಾದಳು. ದೊಡ್ಡಪ್ಪ ಹೇಳಿದಂತೆ ತಾನು ಡಾಕ್ಟರ್ ಓದಲು ಸಾಧ್ಯವೇ? ಅಸಾಧ್ಯದ ಮಾತು. ಏನೋ ಕನಿಕರದಿಂದ ದೊಡ್ಡಪ್ಪ ಓದಿಸುವೆನು ಅಂತ ಹೇಳಿರ್ಬೋದು, ಆದ್ರೆ ಅದು ಆಗದ ಮಾತು. ಇನ್ನು ಮದ್ವೆ ಮಾಡ್ಕೊಂಡ್ಬಿಟ್ರೆ ಬದುಕು ಸೆಟ್ಲ್ ಆಗ್ಬೋದಲ್ವೇ? ಆದ್ರೆ ತನಗೆ ಸಿಗುವನು ಎಂತವನು? ನನ್ನ ಜೊತೆಗೆ ಅಮ್ಮನನ್ನು ಕೂಡ ನೋಡಿಕೊಳ್ಳುವಂತ ಸಿಗ್ಬೇಕು. ಬರಿಕೈಲಿ ಹೋಗುವ ತನ್ನನ್ನ ನೋಡಿಕೊಳ್ಳುವುದೇ ಕಷ್ಟ, ಇನ್ನು ಅಮ್ಮನನ್ನು ನೋಡಿಕೊಳ್ಳುವನೇ? ಅವನ ಮುಂದೆ ತಾನು ದಾಸಿಯಂತೆ ನಿಲ್ಲಬೇಕೆ? ತನ್ನಂತ ಮನಸ್ಸಿನವಳು ಸ್ವಾಭಿಮಾನ ಮರೆತು ಗಂಡನ ಮುಂದಾದರೂ ತಗ್ಗಿ ನಡೆಯಲು ಅಸಾಧ್ಯದ ಮಾತು. ಎಲ್ಲಿಯೂ ಯಾರಿಗೂ ಬಗ್ಗದ ಜೀವವಿದು. ಸೆಟೆದು ನಿಂತೆ ಅಭ್ಯಾಸ. ಈಗ ಅಸಹಾಯಕಳಾಗಿ ಮದುವೆಯಾಗಿ ಮಗು ಹೆತ್ತು ಸಾಮಾನ್ಯ ಹೆಣ್ಣಿನಂತಿರಲು ತನ್ನಿಂದ ಸಾಧ್ಯವೇ? ಸಾಧ್ಯವಿಲ್ಲ ಎಂದಾದರೆ ಮುಂದಿನ ಬದುಕು ಹೇಗೆ? ತಲೆ ಕೆಟ್ಟುವುದಂತಾಗಿ ಗಟ್ಟಿಯಾಗಿ ತಲೆ ಹಿಡಿದುಕೊಂಡು ಕುಳಿತು ಬಿಟ್ಟಳು. ಅದೆಷ್ಟು ಹೊತ್ತು ಹಾಗೆ ಕುಳಿತಿದ್ದಳು. ಅಜ್ಜಿ ಎದ್ದು ಬರುವ ಶಬ್ದ ಕೇಳಿಸಿ ಮೆಲ್ಲನೆ ಲೈಟು ಹಾರಿಸಿ ತನ್ನ ರೂಮು ಸೇರಿಕೊಂಡಳು. ಬ್ಯಾಂಕಿಗೆ ಹೋಗಿ ಎಷ್ಟು ಸಾಲ ಕಟ್ಟಬೇಕು, ಬಡ್ಡಿ ಎಷ್ಟು ಅಂತ ಕೇಳಿ ತಿಳಿದುಕೊಂಡು ಬರಬೇಕೆಂದು ಹಾನ್ಬಾಳಿಗೆ ಹೊರಟಳು. ಯಾವಾಗ್ಲೂ ಕಾರ್ನಲ್ಲಿಯೇ ಓಡಾಡ್ತಾ ಇದ್ದವಳು ಈಗ ನಡೆದುಕೊಂಡು ಹೋಗುವುದು ಕಷ್ಟವೆನಿಸಿತು. ದಾರಿಯಲ್ಲಿ ಸಿಕ್ಕವರೆಲ್ಲ ಅಯ್ಯೋ ಪಾಪ ಅಂತ ತನ್ನ ಕಡೆ ನೋಡ್ತಿದ್ದಾರೆ ಎನಿಸಿ ಮುಜುಗರಕ್ಕೊಳಗಾದಳು. ತಮ್ಮೂರಿನಿಂದ 2 ಕಿಲೋಮೀಟರ್ ಹಾನ್ಬಾಳಿಗೆ ನಡೆದೇ ಹೋಗೋಣವೆಂದು ನಿರ್ಧರಿಸಿದಳು. ಆದ್ರೆ ಎಂದೂ ಅಷ್ಟು ದೂರ ನಡೆದವಳ ಸುಕೋಮಲ ಶರೀರ ಮುಂದೆ ನಡೆಯಲಾರೆ ಎಂದು ಮುಷ್ಕರ ಹೂಡಿ ಮರದ ಕೆಳಗೆ ಕುಳಿತು ಬಿಟ್ಟಳು. ಯಾವುದೋ ಬೈಕು ಸದ್ದಂತಾಗಿ ದಡಕ್ಕನೆ ಎದ್ದು ನಿಂತು ಪ್ರಯಾಸದಿಂದಲೇ ಹೆಜ್ಜೆ ಹಾಕಲಾರಂಭಿಸಿದಳು. ಅರೆ ಇಳ, ಯಾಕೆ ನಡ್ಕೊಂಡು ಹೋಗ್ತಾ ಇದೀಯಾ? ಬಸ್ ಇತ್ತಲ್ಲ ಈಗ? ಪಕ್ಕದ ತೋಟದ ವಿನಾಯಕ ಬೈಕು ನಿಲ್ಲಿಸಿ ಕೇಳಿದ. ಹೌದಾ, ನಂಗೆ ಗೊತ್ತೇ ಇರ್ಲಿಲ್ಲ, ಲೇಟ್ ಆಗುತ್ತೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ, ಸುಸ್ತಾಗಿ ಇಳಿದಳು. ನಿನ್ ಕೈಲಿ ನಡೆಯಕ್ಕಾಗುತ್ತಾ? ನಾನ್ ಬಿಡ್ತೀನಿ. ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ. ಬ್ಯಾಂಕಿಗೆ ಹೋಗ್ಬೇಕು ಎಂದಳು ಮೆಲ್ಲಗೆ. ಸರಿ ಕೂತ್ಕೋ, ನಾನು ಆ ಕಡೆನೆ ಹೋಗ್ತಾ ಇದ್ದೀನಿ, ಕೆಲಸ ಮುಗಿಸ್ಕೊಂಡ್ ಬಾ, ಬರುವಾಗ ಕರ್ಕೊಂಡು ಬರ್ತೀನಿ ಎಂದ. ವಿಧಿ ಇಲ್ಲದೆ ಇಳ ಬೈಕ್ ಏರಿದಳು. ತನ್ನ ಅಸಹಾಯಕ ಸ್ಥಿತಿಗೆ ಎಳು ಬರುವಂತಾದ್ರೂ ಅಳದೆ ನಗುವ ವ್ಯರ್ಥ ಪ್ರಯತ್ನ ನಡೆಸಿದಳು. ಬ್ಯಾಂಕಿನ ಮುಂದೆ ನಿಲ್ಲಿಸಿದ ವಿನಾಯಕ, ಇಳ, ನೀನು ಯಾಕೆ ಬ್ಯಾಂಕಿಗೆ ಹೋಗ್ತಾ ಇದ್ದೀಯಾ ಅಂತ ನಾನು ಊಹಿಸಬಲ್ಲೆ. ಸಾಲದ ಜೊತೆ ಅದರ ಬಡ್ಡಿಯೂ ಸೇರಿ ತೀರ್ಸೋಕೆ ಆಗದಷ್ಟು ಸಾಲ ಜಾಸ್ತಿ ಆಗಿರುತ್ತೆ. ನಿನಗೆ ಒಂದು ಸಲಹೆ ಕೊಡ್ಬಲ್ಲೆ. ನಿಮ್ಮ ಖಾಲಿ ಜಾಗ ಇದೆಯಲ್ಲ 4 ಎಕರೆ, ಅದನ್ನ ರೆಸಾರ್ಟ್ ಮಾಡೋಕೆ ಒಬ್ಬ ಪಾರ್ಟಿ ರೆಡಿ ಇದ್ದಾರೆ. ಕೈ ತುಂಬಾ ಹಣ ಕೊಡ್ತಾರೆ. ನಿಮ್ಮಪ್ಪ ಇದ್ದಾಗ ಕೊಡಲ್ಲ ಅಂತಾನೆ ಬಂದ್ರು. ಅವತ್ತೇ ಕೊಡಕ್ಕೆ ಒಪ್ಕೊಂಡಿದ್ರೆ ಸಾಯೋ ಪ್ರಸಂಗವೇ ಬರ್ತಾ ಇರ್ಲಿಲ್ಲ. ನಿಮ್ಮಪ್ಪಂಗೆ ಹುಚ್ಚು ಆದರ್ಶ. ರೆಸಾರ್ಟ್ ಅಂದ್ರೆ ಕುಣಿತ, ಕುಡಿತ, ವ್ಯಭಿಚಾರ ಅಂತ ತಿಳ್ಕೊಂಡು ಇಲ್ಲೆಲ್ಲ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಹಾರಾಡಿ
ಮಾಡಿದ್ರು, ಬೇರೆಯವ್ರಿಗೂ ಕೊಡದ ಹಾಗೆ ತಲೆ ಕೆಡಿಸಿದ್ರು. ಆದರೆ ಅವರೇ ಹೋಗ್ಬಿಟ್ರು. ಈಗ ನೀನು ಅವರಂತೆ ಆದರ್ಶ ಅಂತ ಕೂರ್ಬೇಡ, ನೀನು ಬದುಕುವುದನ್ನ ಕಲಿ. ನಾನೇ ನಿಮ್ಮ ಮನೆ ಹತ್ರ ಬರೋಣ ಅಂತ ಇದ್ದೆ, ಆದ್ರೆ ನಿಮ್ಮ ತಾಯಿ ಇರ್ತಾರೆ, ಅವರು ಒಪ್ಪಲ್ಲ ಅಂತ ಸುಮ್ಮನಾಗಿದ್ದೆ. ಈಗ ನೀನೇ ಸಿಕ್ಕಿದ್ದೀಯಾ, ಯೋಚನೆ ಮಾಡು. ಬರ್ತೀನಿ, ಒಬ್ಳೆ ಹೋಗ್ಬೇಡ, ಕಾಯ್ತಾ ಇರು, ಬರ್ತೀನಿ ಎಂದು ಹೇಳಿ ಬುರ್ರಿ ಎಂದು ಹೊಗೆ ಬಿಟ್ಟಾಗ ಕ್ಷಣ ಹಾಗೆಯೇ ನಿಂತು ಬಿಟ್ಟಳು. ವಿನಾಯಕನ ಬಗ್ಗೆ ಮನೆಯಲ್ಲಿ ಅಂತಹ ಒಳ್ಳೆಯ ಅಭಿಪ್ರಾಯವಿಲ್ಲ ಅಂತ ಗೊತ್ತಿತ್ತು. ಅಪ್ಪನಿಗಂತೂ ವಿನಾಯಕನ ತಲೆ ಕಂಡ್ರೆ ಆಗ್ತಾ ಇರಲಿಲ್ಲ. ಒಂದು ಕಾಲದಲ್ಲಿ ಅವನ ತಂದೆ ತಾಯಿ ತಮ್ಮ ತೋಟಕ್ಕೆ ಕೆಲಸಕ್ಕೆ ಬರ್ತಾ ಇದ್ದು, ಅರ್ಧ ಎಕರೆ ಕಾಫಿ ತೋಟ ಮಾತ್ರ ಅವರಿಗಿತ್ತು. ವಿನಾಯಕ ವಯಸ್ಸಿಗೆ ಬಂದ ಮೇಲೆ ಅದು ಹೇಗೆ ದುಡಿದ್ನೋ, ಇವತ್ತು 10 ಎಕರೆ ಕಾಫಿ ತೋಟ ಮಾಡಿಕೊಂಡು ಶ್ರೀಮಂತನಂತೆ ಓಡಾಡ್ತಾ ಇರ್ತಾನೆ. ಈ ಆಸ್ತಿ ಸಂಪಾದನೆ ಹಿಂದೆ ಯಾವುದೋ ಅಕೃತ್ಯವೇ ಇರಬೇಕು ಅಂತ ಎಲ್ಲರ ಸಂದೇಹ. ಕಪ್ಪು ಹಣದ ದಂಧೆ ಮಾಡ್ತಾನೆ ಅಂತ ಕೆಲವರು ಅಂದ್ರೆ, ಶ್ರೀಗಂಧದಂತಹ ಬೆಲೆಯುಳ್ಳ ಮರಗಳನ್ನ ಕದ್ದು ಸಾಗಿಸ್ತಾನೆ ಅಂತಾರೆ ಕೆಲವರು. ಎಸ್ಟೇಟ್ಗಳಲ್ಲಿ ಕೂಲಿ ಕೆಲಸಕ್ಕೆಂದು ದೂರ ದೂರದ ಊರುಗಳಿಂದ ಬರುವ ಹದಿಹರೆಯದ ಹೆಣ್ಣು ಮಕ್ಕಳ ತಂದೆ ತಾಯರಿಗೆ ಹಣದ ಆಮಿಷ ಒಡ್ಡಿ ಅವರನ್ನ ಮುಂಬೈಗೋ ಮತ್ತೆಲ್ಲಿಗೋ ಸಾಗಿಸುತ್ತಾನೆ. ಕೆಲಸ ಕೊಡಿಸುವ ಅಥವಾ ಮದುವೆ ಮಾಡುವ ಆಸೆ ತೋರಿಸಿಯೂ ಹೆಣ್ಣು ಮಕ್ಕಳ ಮಾರಾಟ ಮಾಡ್ತಾನೆ. ಇಲ್ಲಿದ್ರೆ ನ್ಯಾಯವಾಗಿ ಸಂಪಾದನೆ ಮಾಡಿ ತೋಟ ಕೊಂಡು ಆಸ್ತಿ ಮಾಡೋಕೆ ಸಾಧ್ಯನಾ ಅಂತ ದೊಡ್ಡಪ್ಪ ಅಪ್ಪನ ಸಂಬಂಧಿಗಳೆಲ್ಲ ಮಾತಾಡಿಕೊಳ್ಳುವುದು ಇಳಾಗೆ ಗೊತ್ತಿತ್ತು. ವಿನಾಯಕನ ಬಗ್ಗೆ ಇಳಾಗೂ ಒಳ್ಳೆ ಅಭಿಪ್ರಾಯವಿರಲಿಲ್ಲ. ಆದರೂ ನೆಡ್ಕೊಂಡು ಬರ್ತಿದ್ದ ಆ ಪರಿಸ್ಥಿತಿಯಲ್ಲಿ ಯಾರು ಬಂದರೂ ಕರೆದಿದ್ರು ಬರೋಕೆ ಅವಳ ಮನಸ್ಸು ಸಿದ್ಧವಾಗಿತ್ತು. ಹಾಗೆಂದೇ ವಿನಾಯಕ ಕರೆದ ಕೂಡಲೇ ಅವನ ಹಿಂದೆ ಬೈಕ್ ಹತ್ತಿ ಬಂದು ಬಿಟ್ಟಿದ್ದಳು. ಇಲ್ಲಿ ಬ್ಯಾಂಕಿನ ಬಳಿ ಇಳಿದು ಅವನ ಮಾತು ಕೇಳಿದ ಮೇಲೆ ತಾನು ತಪ್ಪು ಮಾಡಿದೆ, ಅವನ ಜೊತೆ ಬರಬಾರ್ದಿತ್ತು, ಮತ್ತೆ ಅದೇ ತಪ್ಪು ತನ್ನಿಂದ ಆಗಬಾರ್ದು ಅಂದುಕೊಂಡು ಬೇಗ ಬ್ಯಾಂಕಿನಲ್ಲಿ ವಿಚಾರಿಸಿ ಬಸ್ಸಿಗೆ ಹೊರಟು ಬಿಡಬೇಕು ಅಂತ ಬ್ಯಾಂಕಿನೊಳಗೆ ಹೋದಳು. ಬ್ಯಾಂಕ್ ಮ್ಯಾನೇಜರ್ ರಜೆಯಲ್ಲಿ ಇದ್ದಾರೆ ಎಂದು ಅಲ್ಲಿದ್ದವರು ಹೇಳಿದಾಗ ಬಂದಿದ್ದು ವ್ಯರ್ಥವಾಯ್ತಲ್ಲ. ವಿನಾಯಕ ಬರುವುದರೊಳಗಾಗಿ ಹೊರಟು ಬಿಡಬೇಕು ಅಂತ ಬೇಗ ಹೊರಬಂದು ಬಸ್ಸಿಗಾಗಿ ವಿಚಾರಿಸಿದಳು. ಹಾಗೆ ವಿಚಾರಿಸುತ್ತಿರುವಾಗ ಟೆಂಪೋ ಸಕಲೇಶ್ಪುರ ಅಂತ ಕೂಗುತ್ತಾ ಇರೋದು ಕೇಳಿ ಟೆಂಪೋ ಬಳಿ ಓಡಿದಳು. ಟೆಂಪೋ ಹತ್ತಿದ ಮೇಲೆಯೇ ಅವಳಿಗೆ ಸಮಾಧಾನವಾಗಿದ್ದು. ಟೆಂಪೋ ಇಳಿದ ಮೇಲೂ ಅರ್ಧ ಕಿಲೋಮೀಟರ್ ನಡಿಬೇಕು. ಬಿಸಿಲಿನಲ್ಲಿ ನಡೆದುಕೊಂಡು ಬರುವಷ್ಟರಲ್ಲಿ ಹಣ್ಣಾಗಿ ಹೋದಳು. ಒಂದೇ ದಿನಕ್ಕೆ ಸುಸ್ತಾಗಿ ಹೋದ್ನಲ್ಲ, ಇನ್ನು ಇಲ್ಲಿಯೇ ಇದ್ದು ನಾನು ಗೆಲ್ಲಲು ಸಾಧ್ಯವೇ ಎಂದು ಆತಂಕ ಪಟ್ಟಳು. ಆದ್ರೂ ಇಂಥದಕ್ಕೆಲ್ಲ ನಾನು ಹೊಂದಿಕೊಳ್ಳಲೇಬೇಕು. ಬಸ್ಸು ಟೆಂಪೋ ಅಂತ ಕಾಯ್ತಾ ಸಮಯ ಹಾಳು ಮಾಡುವ ಬದಲು ತಾನೊಂದು 2 ವೀಲರ್ ತಗೋಬೇಕು, ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ಇದ್ರೆ ನೋಡಿ ಅಂತ ದೊಡ್ಡಪ್ಪನಿಗೆ ಹೇಳಬೇಕು ಅಂತ ನಿಶ್ಚಯಿಸಿಕೊಂಡಳು. ಮನೆಯೊಳಗೆ ಬಂದ ಕೂಡಲೇ ಅಂಬುಜಮ್ಮ ನೀಲ ಇವಳಿಗಾಗಿ ಕಾಯುತ್ತಾ ಕುಳಿತಿರುವುದು ಕಾಣಿಸಿತು. ಮ್ಯಾನೇಜರ್ ಸಿಕ್ಕಿದ್ರ ಏನ್ ಹೇಳಿದ್ರು? ನೀಲ ತಕ್ಷಣವೇ ಮಗಳನ್ನ ಕೇಳಿದಳು. ಅಜ್ಜಿ, ಒಂದ್ ಲೋಟ ನೀರು ಕೊಡು, ಸುಸ್ತಾಗಿದೆ. ನೀಲಳ ಮಾತಿಗೆ ಉತ್ತರ ಕೊಡದೆ ಅಜ್ಜಿಯನ್ನ ಕೇಳಿದಳು. ನೀನು ಸುಸ್ತಾಗಿ ಈ ಬಿಸಿಲಲ್ಲಿ ಬರ್ತೀಯಾ ಅಂತಾನೆ ನಿಂಬೆಹಣ್ಣಿನ ಶರ್ಬತ್ತು ಮಾಡಿ ಫ್ರಿಜ್ಜಿನಲ್ಲಿಟ್ಟಿದ್ದೆ, ತಾಳು ತರ್ತೀನಿ, ಮೊದಲು ಕುಡಿದು ಸುಧಾರಿಸ್ಕೊ, ಆಮೇಲೆ ಮಾತಾಡುವಂತೆ ಅಂತ ಹೇಳಿ ಫ್ರಿಜ್ಜಿನಿಂದ ಶರ್ಬತ್ ತಂದು ಕೊಟ್ಟರು. ಗಬಗಬನೆ ಕುಡಿದವಳೆ ಲೋಟವನ್ನ ಕೆಳಗಿಟ್ಟು ಸೋಫಾದ ಹಿಂದ ಕೊರಗಿ ಕಣ್ಮುಚ್ಚಿದಳು. ಮಾತಾಡುವ ಉತ್ಸಾಹವೇ ಅವಳಲ್ಲಿ ಇಲ್ಲದ್ದು ಕಂಡು ನೀಲ ದೊಡ್ಡಮ್ಮನ ಮುಖ ನೋಡಿದಳು. ಅವಳಿಗೆ ಬೇಸರ ಆಗಿದೆ ಅಂತ ಗೊತ್ತಾದ್ರು ಸುಮ್ನೀರು, ಅವಳೆ ಹೇಳಲಿ ಅಂತ ಸನ್ನೆ ಮಾಡಿದ್ರು. ಸ್ವಲ್ಪ ಹೊತ್ತು ಹಾಗೆ ಎದ್ದ ಇಳ ನಂತರ ಅಜ್ಜಿ ಬ್ಯಾಂಕಿನಲ್ಲಿ ಮ್ಯಾನೇಜರ್ ರಜೆ ಅಂತೆ, ಹಾಗಾಗಿ ಏನು ವಿಚಾರಿಸೋಕೆ ಆಗ್ಲೇ ಇಲ್ಲ. ಅಪ್ಪನ ಇನ್ಶೂರೆನ್ಸ್ ಪಾಲಿಸಿಗಳೆಲ್ಲ ಎಲ್ಲಿವೆ? ಅದನ್ನೊಮ್ಮೆ ನೋಡಿ ಅಪ್ಲೈ ಮಾಡ್ಬೇಕು. ಮೊದಲು ನಾನೊಂದು ಗಾಡಿ ತಗೋಬೇಕು, ಇಲ್ದಿದ್ರೆ ಇಲ್ಲಿ ಓಡಾಡೋಕೆ ಆಗಲ್ಲ, ಅಜ್ಜಿಯನ್ನ ಉದ್ದೇಶಿಸಿ ಹೇಳಿ ರೂಮಿಗೆ ಎದ್ದು ಹೊರಟು ಬಿಟ್ಟಾಗ ನೀಲ ಪೆಚ್ಚಾಗಿ ಹೋದಳು. ಕಣ್ಣಲ್ಲಿ ನೀರು ತುಂಬಿಕೊಂಡು ಕೆನ್ನೆ ಮೇಲೆ ಅರಿಯತೊಡಗಿದಾಗ ಅಂಬುಜಮ್ಮ, ಏನಾಯ್ತು ಅಂತ ಅಳ್ತಾ ಇದ್ಯಾ ನೀಲ? ಅವಳು ಹೊರಗೆ ಹೋಗಿ ಬಂದು ಸಾಕಾಗಿದ್ದಾಳೆ. ಅಲ್ಲೇನ್ ಬೇಸರ ಆಗಿದೆಯೋ ಏನೋ? ನೀನ್ ಬೇರೆ ಹೀಗೆ ಎತ್ತು ಅವಳಿಗೆ ಬೇಸರ ತರಿಸ್ಬೇಡ, ಎದ್ದೇಳು, ಊಟ ಮಾಡೋಣ. ಪಾಪ ಇಳ ಅದೆಷ್ಟು ಹೊಸ್ತಿದ್ದಾಳೋ. ನೀಲಳ ಬಗ್ಗೆ ಯಾವ ಕನಿಕರವೂ ತೋರಿಸದೆ ನಿರ್ದಾಕ್ಷಿಣ್ಯವಾಗಿ ಎದ್ದು ಅಡುಗೆ ಮನೆಗೆ ನಡೆದಾಗ ನೀಲ ತಾನೇ ತಪ್ಪು ತಿಳ್ತಾ ಇದ್ದೀನಾ? ದೊಡ್ಡಮ್ಮನಿಗೆ ಇಳಾಳ ಬಗ್ಗೆ ಯಾವ ತಪ್ಪು ಕಾಣ್ತಾ ಇಲ್ಲ ಎಂದಾಗ ನನಗೇಕೆ ಇಳಾಳ ವರ್ತನೆ ತಪ್ಪು ಎನಿಸ್ತಿದೆ, ತಾನೇ ಸರಿ ಇಲ್ವೇ ಎಂಬ ಗೊಂದಲದಲ್ಲಿ ಮುಳುಗಿದಳು. ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ಬಾರ್ದೆಂದು ನೀಲ ಮೋಹನ್ ಇಟ್ಟಿದ್ದ LIC ಪಾಲಿಸಿಗಳ ಬಾಂಡ್ಗಳನ್ನ ಹುಡುಕಿ ತೆಗೆದು ಟೇಬಲ್ ಮೇಲೆ ಇಟ್ಟಳು. ಇಳ LIC ಬಾಂಡ್ಗಳನ್ನ ಟೇಬಲ್ ಮೇಲೆ ಎರ್ಸಿದ್ದೇನೆ ನೋಡು, ಊಟಕ್ಕೆ ಕುಳಿತಿದ್ದ ಮಗಳಿಗೆ ಹೇಳಿದಳು. ಇಳ ಏನು ಮಾತಾಡದೆ ಊಟ ಮಾಡತೊಡಗಿದಳು. ಊಟ ಮುಗಿಸಿ ಬಂದವಳೆ ಟೇಬಲ್ ಮೇಲಿಟ್ಟಿದ್ದ ಬಾಂಡ್ಗಳನ್ನ ಪರಿಶೀಲನೆ ಮಾಡಿದಳು. ಬರುವ ಮೊತ್ತ ಸಾಕಷ್ಟಿದೆ, ಆದರೆ ಸಾಲ ತೀರಿಸುವಷ್ಟಿಲ್ಲದಿದ್ರೂ ಮುಂದಿನ ದಾರಿಯಲ್ಲಿ ಹೆಜ್ಜೆ ಇಡಲು ಹಿಂಜರಿ ಬೇಕಿಲ್ಲ ಎಂಬ ಮನವರಿಕೆಯಿಂದ ಒಂದಿಷ್ಟು ಸಮಾಧಾನವಾಯಿತು. ಇಳಾಗೆ ನಾಳೆನೇ ಇವನ್ನೆಲ್ಲ ತಗೊಂಡು LIC ಆಫೀಸ್ಗೆ ಹೋಗ್ಬೇಕು. ಬೇಗ ಕೆಲಸವಾದ್ರೆ ಹಣ ಬೇಗ ಸಿಗುತ್ತದೆ. ಮೊದಲು ಸಾಲ ಎಷ್ಟು ತೀರ್ಸೋಕೆ ಸಾಧ್ಯವೋ ನೋಡ್ಬೇಕು. ಆ ಮ್ಯಾನೇಜರ್ ಯಾವಾಗ ಬರ್ತಾರೋ ಫೋನ್ ನಂಬರ್ ಆದ್ರೂ ತೆಗೆದುಕೊಂಡು ಬರ್ಬೇಕಿತ್ತು. ಎಂತ ಕೆಲಸ ಆಯ್ತು? ಬ್ಯಾಂಕಿಗೆ ಹೋಗಿದ್ರು ಫೋನ್ ನಂಬರ್ ತೆಗೆದುಕೊಳ್ಳದೆ ಬಂದ್ಬಿಟ್ನಲ್ಲ, ನಾಳೆ ಮತ್ತೆ ಹೋಗ್ಬೇಕಲ್ಲಪ್ಪ, ಚಿಂತೆ ಮೂಡಿತು.
ನೀಲಾ ಮಗಳ ಮುಂದೆ ಬಂದು ಕುಳಿತಳು. ತಕ್ಷಣವೇ ಇಳ ಎದ್ದು ಬಾಂಡ್ಗಳನ್ನೆಲ್ಲ ಒಂದು ಕವರ್ಗೆ ಹಾಕಿಕೊಂಡು ಬ್ಯಾಗಿನಲ್ಲಿ ಹಾಕಿಕೊಳ್ಳುತ್ತಾ ನಾಳೆ LIC ಆಫೀಸ್ಗೆ ಹೋಗ್ಬರ್ತೀನಿ ಎಂದು ತಲೆ ತಗ್ಗಿಸಿಯೇ ಹೇಳಿ ತನ್ನ ರೂಮಿನತ್ತ ಹೊರಟಳು. ಮಗಳು ಮುಖ ಕೊಟ್ಟು ಮಾತಾಡ್ಲಿಲ್ಲ ಅನ್ನೋದು ಮತ್ತು ಸ್ಪಷ್ಟವಾಗಿ ಹೋಯ್ತು ನೀಲಾಳಿಗೆ. ದುಡುಕುವುದು ಬೇಡ, ತನ್ನದೇ ತಪ್ಪು ತಿಳುವಳಿಕೆ ಇರಬಹುದು. ಮಗಳು ಟೆನ್ಷನ್ ಅಲ್ಲಿದ್ದಾಳೆ. ಮನೆಯ ಸಮಸ್ತ ಹೊರೆ ಅವಳ ತಲೆ ಮೇಲೆ ಬಿದ್ದಿದೆ. ಅಪ್ಪನ ಸಾವು, ನನಸಾಗದ ತನ್ನ ಕನಸು, ಮುಂದಿನ ಭವಿಷ್ಯ ಇವೆಲ್ಲ ಅವಳನ್ನ ಹಣ್ಣು ಮಾಡ್ತಿದೆ. ಈ ಪುಟ್ಟ ವಯಸ್ಸಿನಲ್ಲಿಯೇ ತನ್ನ ಮಗು ಏನೆಲ್ಲ ಅನುಭವಿಸಬೇಕಾಗಿ ಬಂದಿದೆ. ಗೆಳತಿಯರೊಂದಿಗೆ ಹಾಡಿ ಕುಣಿದು ಸಂತೋಷದಿಂದ ಇರಬೇಕಾದ ಸಮಯದಲ್ಲಿ ಮನೆಯ ಸಮಸ್ಯೆ ಹೊತ್ತು ಅದರ ಪರಿಹಾರಕ್ಕಾಗಿ ಹೋರಾಡಬೇಕಾದ ವಿಪರ್ಯಾಸದ ಪರಿಸ್ಥಿತಿ. ಏನ್ ಪಾಪ ಮಾಡಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾಳು. ವಿಷಾದಗೊಂಡಳು. ಸಂಜೆ ಸುಂದರೇಶ್ ರವರು LIC ಏಜೆಂಟ್ ರನ್ನ ಕರ್ಕೊಂಡು ಮನೆಗೆ ಬಂದ್ರು. ನೋಡಮ್ಮಲ್ಲಿಲ್ಲ, ಮೋಹನ್ ಎಲ್ಲ LIC ಪಾಲಿಸಿನೂ ಇವ್ರ ಹತ್ರವೇ ತಗೊಂಡಿದ್ದು. ಎಲ್ಲಾ ಪ್ರೊಸೀಜರ್ ಅನ್ನು ಇವರೇ ಮಾಡ್ಕೊಡ್ತಾರೆ. ಎಲ್ಲೆಲ್ಲಿ ಸೈನ್ ಹಾಕ್ಬೇಕು ಹಾಕ್ಬಿಡು. ಎಲ್ಲಾ ಪಾಲಿಸಿಗಳಿಗೂ ನೀಲಾದೆ ನಾಮಿನಿ ಇದೆ. ಇವರು ನಮ್ಮ ಸ್ನೇಹಿತರೆ. ಬೇಗ ಎಲ್ಲಾ ಸೈನ್ ಮಾಡಿ ಆದಷ್ಟು ಬೇಗ ಹಣ ಬರೋ ಹಾಗೆ ಮಾಡ್ತಾರೆ ಅಂತ ಹೇಳಿದ್ರು. ಇಳಾಗೆ ಒಂದು ದೊಡ್ಡ ಹೊರೆ ತಲೆ ಮೇಲಿಂದ ಇಳಿದ ಹಾಗಾಯ್ತು. LIC ಏಜೆಂಟ್ ಆನಂದ್, ಹೌದು ಮೇಡಮ್, ನೀವು ಇದಕ್ಕಾಗಿ ಆಫೀಸ್ಗೆ ಅಲಿಯಬೇಕಾಗಿಲ್ಲ. ಮೋಹನ್ ನಂಗೆ ಒಳ್ಳೆಯ ಫ್ರೆಂಡ್ ಆಗಿದ್ರು. ಅವರ ಸ್ನೇಹಿತನಾಗಿ ನಾನು ಅಷ್ಟು ಮಾಡದೇ ಇದ್ರೆ ಹೇಗೆ? ಬಾಂಡ್ಗಳನ್ನೆಲ್ಲ ಕೊಡಿ ಮೇಡಮ್. ಏನೇ ಆಗ್ಲಿ ಮೋಹನ್ ಹೀಗೆ ಮಾಡ್ಕೊಳ್ಬಾರ್ದಾಗಿತ್ತು. ಈಗ ಸ್ವಲ್ಪ ರಿಸ್ಕ್ ಇದೆ, ಆದ್ರೂ ನಾನೆಲ್ಲವನ್ನ ನೋಡ್ಕೊಳ್ತೀನಿ. ನೀವೇನೇ ಯೋಚನೆ ಮಾಡಬೇಡಿ. ನಿಮ್ಗೆ ಹಣ ಕೈ ಸೇರೋವರೆಗೂ ನಾನು ನನ್ನ ಕೆಲಸ ಅಂತ ಪ್ರಯತ್ನ ಮಾಡ್ತೇನೆ. ಬೇಗ ಆಗುತ್ತೆ ಅಂತ ಹೇಳಿದ್ದ. ನೀಲಾಗೂ ನೆಮ್ಮದಿ ಅನ್ನಿಸ್ತು. ಮಗಳು ಓಡಾಡಿ ಕಷ್ಟಪಡುವುದು ತಪ್ಪಿತು. ಆನಂದ್ ಮೋಹನ್ನ ಸ್ನೇಹಿತರೇ ಆಗಿದ್ದು ಹಿಂದೆ ಮೋಹನ್ನ ಜೊತೆ ಮನೆಗೆ ಆಗಾಗ್ಗೆ ಬರ್ತಾ ಇತ್ತು. LIC ಏಜೆಂಟ್ ಆಗಿರೋದ್ರಿಂದ ಆನಂದ್ ತಮ್ಮ ಕೆಲಸ ಮಾಡಿಕೊಡುವ ಭರವಸೆ ಮೂಡಿತು. ಹೇಗೋ ಒಂದೊಂದೇ ಸಮಸ್ಯೆಗಳು ಪರಿಹಾರವಾದರೆ ಸಾಕು ಅಂತ ಮೌನವಾಗಿ ಸಮ್ಮತಿಸಿದಳು. ಇಳ ತಾನು ಇಟ್ಟುಕೊಂಡಿದ್ದ ಬಾಂಡ್ಗಳನ್ನೆಲ್ಲ ಆನಂದ್ ಕೈಗೆ ಕೊಟ್ಟಳು. ಇನ್ನೊಂದು ತಿಂಗಳಲ್ಲಿ ಹಣ ಬರುವಂತೆ ಮಾಡುವ ಆಶ್ವಾಸನೆ ನೀಡಿ ಎಲ್ಲೆಲ್ಲಿ ಸಹಿ ಮಾಡಿಸ್ಕೊಳ್ಬೇಕು ಅಲ್ಲೆಲ್ಲ ಸಹಿ ಮಾಡಿಸ್ಕೊಂಡು ಆನಂದ್ ಹೊರಟು ನಿಂತ. ಆನಂದ್ ಅನ್ನು ಕಳಿಸಿಕೊಟ್ಟು ಒಳಬಂದ ಸುಂದರೇಶ್ ಇಳಳನ್ನ ಉದ್ದೇಶಿಸಿ, ಏನ್ ತೀರ್ಮಾನ ತಗೊಂಡಿದ್ಯಾ ಇಳ? MBBS ಮಾಡೋಕೆ ಆಗದೆ ಇದ್ರು ಡಿಗ್ರಿ ಏನಾದ್ರೂ ಮಾಡ್ಕೊ. MSc ಮಾಡ್ಕೊಂಡ್ರೆ ಕಾಲೇಜಿನಲ್ಲಿ ಕೆಲಸ ಸಿಗುತ್ತೆ. ಇಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡೋಣ. LICದು ಹಣ ಬಂದ್ರೆ ಒಂದಿಷ್ಟು ಬಡ್ಡಿಗೆ ಕಟ್ಟಿ ಉಳಿದುದನ್ನ ನಿನ್ನ ಓದಿಗೆ ಇಡೋಣ. ಸುಂದರೇಶ್ ಹೇಳಿದ್ರು. ಕಾಲೇಜಿಗೆ ಹೋಗಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ ದೊಡ್ಡಪ್ಪ. ಕರೆಸ್ಪಾಂಡೆನ್ಸ್ ನಲ್ಲಿ ಡಿಗ್ರಿ ತಗೋತೀನಿ. ನಾನು ಇಲ್ಲೇ ಇರ್ತೀನಿ, ಮೆಲ್ಲಗೆ ಹೇಳಿದಳು. ಇಲ್ಲೇ ಇದ್ದು ಏನ್ ಮಾಡ್ತೀಯಾ? ಮದುವೆನೂ ಬೇಡ ಅಂತೀಯಾ? ಅಮ್ಮ ಮಗಳು ಒಬ್ಬರ ಮುಖ ಒಬ್ರು ನೋಡಿಕೊಂಡು ಅಳ್ತಾ ಇರ್ತೀರಾ? ನೀನು ಇಲ್ಲಿ ಇರಬೇಡ, ಕಾಲೇಜಿಗೆ ಹೋಗು, ಆಗ್ನೇ ದನಿಯಲ್ಲಿ ನುಡಿದ್ರು. ಇಲ್ಲ ದೊಡ್ಡಪ್ಪ, ಹಾಸ್ಟೆಲ್ ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ನಾನು ತೋಟ ನೋಡ್ಕೋತೀನಿ, ಸಣ್ಣ ದನಿಯಲ್ಲಿ ಹೇಳಿದಳು. ತೋಟ ನೋಡ್ಕೋತೀಯ ನೀನು? ಗಟ್ಟಿಯಾಗಿ ನಕ್ಕರು. ಅದಷ್ಟು ಸುಲಭ ಏನಮ್ಮ? ನಿನ್ನ ಅಪ್ಪನಂತ ಅಪ್ಪನೇ ಸೋತು ಮಣ್ಣಾಗಿ ಹೋದ. ನಿನ್ನಂತ ಹೂವಿನಂತ ಹುಡುಗಿ ಮಣ್ಣಿನ ಜೊತೆ ಹೇಗೋಕೆ ಸಾಧ್ಯನಾ? ಅದೆಲ್ಲ ಆಗದ ಹೋಗದ ಮಾತು. ಕಾಲೇಜು ಅಥವಾ ಮದ್ವೆ ಎರಡರಲ್ಲಿ ಒಂದು ತೀರ್ಮಾನ ಮಾಡ್ಕೊ. ಏನಮ್ಮ ನೀಲಾ, ನೀನೇನ್ ಹೇಳ್ತೀಯಾ? ನೀಲಾಗೂ ಶಾಕ್ ಆಗಿತ್ತು ಮಗಳ ಮಾತು ಕೇಳಿ. ಭಾವನ ಅನಿಸಿಕೆ ಅವಳದ್ದು. ಡಿಗ್ರಿ ಏನಾದ್ರೂ ಮಾಡ್ಲಿ ಅಂತ ಅವಳು ಅಂದುಕೊಂಡಿದ್ದಳು. ಇಷ್ಟು ಬೇಗ ಮದ್ವೆ ಅಂತೂ ಬೇಡ. ಆದ್ರೆ ಇಳ ಇದೇನ್ ಹೇಳ್ತಾ ಇದ್ದಾಳೆ? ಅವಳು ತೋಟ ನೋಡ್ಕೋತಾಳ? ತೀರ್ಸೋಕೆ ಆಗದೆ ಇರೋ ಅಷ್ಟು ಸಾಲ ಇದೆ. ಪರಿಸ್ಥಿತಿ ಹೀಗಿರುವಾಗ ತೋಟದ ಬಗ್ಗೆ ಏನು ಗೊತ್ತಿಲ್ಲದ ಇವಳು ತೋಟ ನೋಡ್ಕೋತಾಳ? ಹುಚ್ಚು ಹುಡ್ಗಿ. ತೋಟ ಮಾಡ್ಸೋದು ಅಂದ್ರೆ ಡ್ರೆಸ್ ಮಾಡ್ಕೊಂಡು ಕಾಲೇಜಿಗೆ ಹೋದಷ್ಟು ಸುಲಭ ಅಂತ ಅನ್ಕೊಂಡಿದ್ದಾಳೆ. ಪಾಪ ಮಗು ಅದು, ಅದಕ್ಕೇನ್ ಗೊತ್ತಾಗುತ್ತೆ? ಅವಳಿಗೇನ್ ಗೊತ್ತಾಗುತ್ತೆ ಬಾಬಾ? ಓದ್ತಾ ಇದ್ದ ಮಗು ಅಪ್ಪಂಗೆ ಗಾಯ್ತಲ್ಲ ಅಂತ ಏನೇನೋ ಹೇಳ್ತಾಳೆ. ಈ ವರ್ಷ ಅಂತೂ ಕಾಲೇಜಿಗೆ ಹೋಗೋಕೆ ಆಗ್ಲಿಲ್ಲ. ಅಲ್ಲಿವರೆಗೂ ಮನೇಲೇ ಇರ್ತಾಳೆ. ಇಲ್ಲಿಯೇ ಪರೀಕ್ಷೆಗೆ ಓದಿ PUC ಮಾಡ್ಕೊಳ್ತಾಳೆ. ಮುಂದಿನ ವರ್ಷ ಕಾಲೇಜಿಗೆ ಸೇರಿಸಿದ್ರೆ ಆಯ್ತು ಅಂದಳು ನೀಲಾ. ಸರಿ, ಹಾಗಾದ್ರೆ ಇಲ್ಲೇ ಓದ್ಕೊಳ್ಳಿ. ತೋಟ ಗಿಟ ಅಂತ ತಲೆ ಕೆಡಿಸ್ಕೊಳ್ಬೇಡ ಇಲ್ಲ, ನಾನ್ ಬರ್ತೀನಿ. ಸಕಲೇಶ್ಪುರಕ್ಕೆ ಹೋಗ್ಬೇಕು ಅಂತ ಹೊರಟು ನಿಂತರು. ಸರಿ ಎನ್ನುವಂತೆ ಎದ್ದು ನಿಂತು ಬೀಳ್ಕೊಟ್ಟರು. ಭಾವ ಅತ್ತ ಹೋಗುತ್ತಿದ್ದಂತೆ, ಇಳ ನೀನು ಏನ್ ಮಾಡ್ತಾ ಇದ್ದೀಯಾ ಅಂತ ಗೊತ್ತಾ? ತೋಟ ನೋಡ್ಕೋತೀನಿ ಅಂತ ಅಷ್ಟು ಸುಲಭವಾಗಿ ಹೇಳ್ತಾ ಇದ್ದೀಯಲ್ಲ, ಈ ತೀರ್ಮಾನ ತಗೊಳ್ಳಕ್ಕೆ ಯಾರು ನಿಂಗೆ ಅನುಮತಿ ಕೊಟ್ಟರು? ನಿಮ್ಮಪ್ಪ ಮಾತ್ರ ಸತ್ತಿದ್ದಾರೆ, ನಾನಿನ್ನು ಬದುಕಿದ್ದೀನಿ ಕಣೆ. ನೀಲ ವ್ಯತಿತಳಾಗಿ ಹೇಳಿದ್ರೆ ಅದೊಂದು ರೀತಿಯಾಗಿ ತಾಯಿಯನ್ನ ನೋಡಿದ ಇಳ ಒಂದು ಮಾತಾಡದೆ ಒಳಹೋಗಿ ಬಿಟ್ಟಳು. ದೊಡ್ಡಮ್ಮ, ದೊಡ್ಡಮ್ಮ ಬನ್ನಿ ಇಲ್ಲಿ ಕೂಗಿದಳು. ಇತ್ತಲಿನಲ್ಲಿದ್ದ ಅಂಬುಜಮ್ಮ ಗಾಬರಿಯಾಗಿ ಓಡಿ ಬಂದು, ಏನತ್ತು ಲೀಲಾ, ಯಾಕೆ ಹಾಕಿಕೊಂಡೆ? ಇಳ ಎಲ್ಲಿ? ನಿಮ್ಮ ಭಾವ ಹೋದ್ರ? ಒಂದೇ ಸಮನೆ ಪ್ರಶ್ನೆ ಹಾಕಿದ್ರು ಅಂಬುಜಮ್ಮ. ಗಾಬರಿ ಆಗುವಂಥದ್ದು ಏನಿಲ್ಲ ದೊಡ್ಡಮ್ಮ, ಕೂತ್ಕೊಳ್ಳಿ ಸ್ವಲ್ಪ. ಸಾವಧಾನವಾಗಿ ಅವರು ಕೂರೋ ತನಕ ಸುಮ್ಮನಿದ್ದ ನೀಲ, ದೊಡ್ಡಮ್ಮ, ಇಳ ಅವರ ದೊಡ್ಡಪ್ಪನ ಮುಂದೆ ಏನ್ ಹೇಳಿದ್ಲು ಗೊತ್ತಾ? ಅವಳು ಮತ್ತೆ ಓದೋಕೆ ಕಾಲೇಜಿಗೆ ಹೋಗೋದಿಲ್ವಂತೆ, ತೋಟ ಮಾಡ್ತಾಳಂತೆ. ಅವಳ ಅಪ್ಪನಿಗೆ ಆಗದೆ ಇರೋದನ್ನ ಇವಳು ಮಾಡ್ತಾಳಂತೆ. ನೋಡಿದ್ರ ದೊಡ್ಡಮ್ಮ ಇವಳು ಹೇಗೆ ಆಡ್ತಾ ಇದ್ದಾಳೆ ಅಂತ? ನಾನು ಯಾಕೆ ಹೀಗೆ? ನಿಂಗೆ ಯಾರು ಪರ್ಮಿಷನ್ ಕೊಟ್ಟರು? ನಾನಿನ್ನು ಬದುಕಿದ್ದೀನಿ ಅಂದ್ರೆ ಅದೆಷ್ಟು ನಿರ್ಲಕ್ಷ್ಯವಾಗಿ ನನ್ನ ಕಡೆ ನೋಡ್ಕೊಂಡು ಹೋದಳು ಅಂತ ನಿಮ್ಗೆ ಅರ್ಥವಾಗ್ತಾ ಇಲ್ಲ ದೊಡ್ಡಮ್ಮ. ಅವಳಿಗೆ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ. ಮೋಹನ್ ಸತ್ತಾಗಿನಿಂದ ನನ್ನ ಜೊತೆ ಒಂದೇ ಒಂದು ಮಾತು ಕೂಡ ಆಡಿಲ್ಲ ದೊಡ್ಡಮ್ಮ, ನೀಲ ಅಳುವಂತೆ ಹೇಳಿದಳು. ಈ
ವಿಚಾರ ಅಂಬುಜಮ್ಮನ ಗಮನಕ್ಕೂ ಬಂದಿತ್ತು. ಆದ್ರೆ ತನ್ನ ತಿಳುವಳಿಕೆನೇ ಸರಿ ಇಲ್ವೇನೋ ಅಂತ ಅಂದುಕೊಂಡು ಈ ವಿಚಾರವನ್ನ ಮನಸ್ಸಿನಿಂದ ತೆಗೆದಾಕಿದ್ದರು. ನಮ್ಮೊಂದಿಗೆ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾಳೆ, ದೊಡ್ಡಪ್ಪನ ಜೊತೆ ಅಂತೂ ಅಷ್ಟೊಂದು ಪ್ರೀತಿಯಿಂದ ನಡ್ಕೋತಾಳೆ, ಆದ್ರೆ ತಾಯಿ ಜೊತೆ ಯಾಕೆ ಹೇಳ ಮಾತಾಡ್ತಿಲ್ಲ? ಮೊದಲೇ ಲೀಲಾ ನೊಂದಿದ್ದಾಳೆ. ಮೋಹನ್ನ ಸಾವಿನ ದುಃಖವೇ ಆರಿಲ್ಲ. ಇನ್ನು ಇರೋ ಒಬ್ಳು ಮಗಳು ಹೀಗೆ ನಡ್ಕೊಂಡ್ಬಿಟ್ರೆ ಅವಳು ಎಲ್ಲಿ ಹೋಗ್ಬೇಕು? ಬಿಸಿಯಲ್ಲಿಯೇ ಇದನ್ನ ವಿಚಾರಿಸ್ಬೇಕು, ಮೊಳಕೆಯಲ್ಲಿಯೇ ಈ ಅಸಮಾಧಾನಗಳನ್ನ ಚಿವುಟಾಕ್ಬೇಕು. ಅಂತ ಅಸಮಾಧಾನ ಏನಿದೆ ತಾಯಿ ಮೇಲೆ ಮಗಳಿಗೆ? ಇರೋರು ಇವರಿಬ್ರೆ, ಒಬ್ರಿಗೊಬ್ರು ಅವರುಗಳೇ ಆಸರೆ ತಾನೆ. ಈ ಇಳ ಅದ್ಯಾಕೆ ಆಗಿ ವರ್ತಿಸುತ್ತಿದ್ದಾಳೋ? ಬುದ್ಧಿ ಹೇಳ್ಬೇಕು ಅನ್ಕೊಂಡು ಇಳ ಬಾ ತಾಯಿಯಲ್ಲಿ ನಿನ್ನ ಹತ್ರ ಮಾತಾಡ್ಬೇಕು. ಇಳ ರೂಮಿನ ಹತ್ರ ಹೋಗಿ ಕರೆದ್ರು. ಅಜ್ಜಿ, ನಾನು ಮಲ್ಕೊಂಡಿದ್ದೀನಿ, ನನ್ನ ಡಿಸ್ಟರ್ಬ್ ಮಾಡ್ಬೇಡ ಅಲ್ಲಿಂದಲೇ ಹೇಳಿದಳು. ಇಷ್ಟೊತ್ತಲ್ಲಿ ಎಂತದ್ದು ಮಲಗುವುದು ಹೇಳಮ್ಮ? ದೀಪ ಹಚ್ಚೋ ಸಮಯ, ಈ ಸಮಯದಲ್ಲಿ ಮಲಗಬಾರ್ದು, ಎದ್ದೇಳು ಬಲವಂತ ಮಾಡಿದ್ರು. ಹೋಗಜ್ಜಿ, ಸಾಕಾಗಿ ಹೋಗಿದೆ, ಮೈಕೆ ಎಲ್ಲ ನೋವು, ಇವತ್ತೊಂದಿನ ನನ್ನ ಬಿಟ್ಬಿಡು ಅಜ್ಜಿ ಪ್ಲೀಸ್, ಮುದ್ದುಗರೆದಳು. ಹೇಳು ಚಿನ್ನ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು, ನಾಳೆ ಅಂತ ಮುಂದೂಡುವುದು ಬೇಡ, ಬಾ ಚಿನ್ನ. ಅವಳ 2 ಕೈಗಳನ್ನ ಎತ್ತಿ ಮಗುವನ್ನ ತಬ್ಬಿಕೊಂಡು ಹೇಳಿಸಲು ಯತ್ನಿಸಿದ್ರು. ಈ ಅಜ್ಜಿ ಒಂದು ನೆಮ್ಮದಿಯಾಗಿ ಮಲಗೋಕ್ಕೂ ಬಿಡುವುದಿಲ್ಲ. ಅದೇನು ಅಂತಹ ಮಾತುಕರೆದ ಮಾತಾಡ್ಬೇಕಾಗಿರುವುದು? ಗಣಗುಡುತ್ತಾ ಅಜ್ಜಿಯಿಂದ ಕೈ ಬಿಡಿಸಿಕೊಂಡು ಎದ್ದಳು. ಶೂನ್ಯದತ್ತ ದೃಷ್ಟಿ ನೆಟ್ಟು ನೀಲ ಸುಮ್ಮನೆ ಕುಳಿತಿದ್ದಳು. ಅವಳ ಎದುರಿಗೆ ಇಳ ಬಂದು ಕುಳಿತಳು. ಅಜ್ಜಿ ಇಳಳ ಪಕ್ಕ ಬಂದು ಕುಳಿತು, ಪುಟ್ಟ, ನಿಮ್ಮಮ್ಮ ತುಂಬಾ ಬೇಸರ ಮಾಡ್ಕೊಂಡಿದ್ದಾಳೆ. ನೀನು ಅವಳ ಜೊತೆ ನಿಮ್ಮಪ್ಪ ಸತ್ತಾಗ್ಲಿಂದ ಮಾತಾಡ್ತಾನೆ ಇಲ್ವಂತೆ. ನೀನೇ ಏನ್ ಬೇಕಾದ್ರೂ ತೀರ್ಮಾನ ತಗೋತಿದ್ಯಂತೆ. ಅಮ್ಮನನ್ನು ಏನು ಕೇಳ್ತಾ ಇಲ್ವಂತೆ. ಯಾಕೆ ಪುಟ್ಟ, ಅಮ್ಮನ ಮೇಲೆ ನಿಂಗೆ ಯಾಕೆ ಕೋಪ? ಅಮ್ಮ ಮೊದಲೇ ದುಃಖದಲ್ಲಿದ್ದಾಳೆ, ಅವಳನ್ನ ಯಾಕೆ ಇನ್ನೂ ನೋಯಿಸ್ತೀಯ? ಕಳಕಳಿಯಿಂದ ಮೊಮ್ಮಗಳ ನೆತ್ತಿ ಸವೃತ್ತ ಕೇಳಿದ್ರು. ನಂಗ್ಯಾಕೆ ಅಜ್ಜಿ ಕೋಪ? ನನ್ಗೆ ಯಾರ ಮೇಲೂ ಕೋಪ ಇಲ್ಲ, ನನಗೆ ನನ್ನ ಮೇಲೇನೆ ಕೋಪ, ಎತ್ತರ ನೋಡ್ತಾ ಹೇಳಿದಳು. ಈ ಧ್ವನಿಯಲ್ಲಿ ನೋವಿನ ಹೆಳೆ ಇತ್ತು. ತಟ್ಟನೆ ಎತ್ತ ತಿರುಗಿದ ನೀಲ, ಮತ್ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನನ್ನ ಮುಖ ನೋಡ್ತಾ ಇಲ್ಲ? ನನ್ನ ಏನು ಕೇಳ್ದೆ ಹಾಸ್ಟೆಲ್ನಿಂದ ರೂಮ್ ಖಾಲಿ ಮಾಡ್ದೆ? ನಾನು ಸತ್ತೋಗಿದ್ದೀನಿ ಅಂತ ತಿಳ್ಕೊಂಡಿದ್ದೀಯಾ? ಧ್ವನಿ ಕೊಂಚ ಬಿರುಸಾಗಿತ್ತು. ಅದಕ್ಕೂ ಏನು ಉತ್ತರ ಹೇಳ್ದೆ ಇಳ ಸುಮ್ಮನೆ ಕುಳಿತಿದ್ದಳು. ಮಾತಾಡು ಪುಟ್ಟ, ಏನಾದ್ರೂ ಹೇಳು. ನಾನು ಗಮನಿಸಿದ್ದೇನೆ, ನೀನು ನೀಲನ ಜೊತೆ ಮಾತಾಡ್ತಾ ಇಲ್ಲ, ಅವಳ ಕಡೆ ನೋಡ್ತಾನೂ ಇಲ್ಲ ಅಂತ ನನಗೂ ಗೊತ್ತಾಗಿದೆ. ಯಾಕಪ್ಪ ನಿನಗೆ ಅಮ್ಮನ ಮೇಲೆ ಬೇಸರ? ಹೇಳೋ ಬಂಗಾರ, ತಮ್ಮೆಡೆಗೆ ಎಳೆದುಕೊಂಡು ಇಳಾಳನ್ನ ಪ್ರಶ್ನಿಸಿದ್ರು. ಮುದ್ದು, ನಿನಗೆ ಅಮ್ಮನನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ಅವಳಿಗೆ ನೀನು, ನಿನಗೆ ಅವಳೇ ತಾನೇ ಆಸರೆ. ಹೀಗೆ ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಅಮ್ಮನನ್ನ ನೋಯಿಸ್ಬಿಡ ಕಣೆ. ಅದೇನು ನಿನ್ನ ಮನಸ್ಸಿನಲ್ಲಿದೆ ಅಂತ ಹೇಳ್ಬಿಡು, ಬಲವಂತ ಮಾಡಿದ್ರು. ಕಾತರದಿಂದ ನೀಲ ಕೂಡ ಮಗಳ ತಲೆ ದೃಷ್ಟಿ ನೆಟ್ಟಿದ್ದಳು. ಅಮ್ಮಂಗೆ ನನ್ನ ನೆನಪಾದ್ರೂ ಇದೆಯಾ ಅಜ್ಜಿ? ನಂಗೆ ಬೇರೆ ಯಾರಿಲ್ಲ ಅಂತ ಅಮ್ಮಂಗೆ ಗೊತ್ತಿದ್ರೆ ಅಪ್ಪರ ಜೊತೆ ಅಮ್ಮನೂ ಹೋಗೋಕೆ ಮನಸ್ಸು ಮಾಡ್ತಾ ಇದ್ಲಾ? ಅಪ್ಪ ಸತ್ತೋಗಿರೋ ವಿಚಾರ ಗೊತ್ತಾದ ಕೂಡ್ಲೆ ನಾನು ಉಂಟಿ ಆಗ್ತೀನಿ ಅಂತ ಯೋಚನೆ ಕೂಡ ಮಾಡದೆ ಸಾಯಕ್ಕೆ ಹೋಗಿದ್ಲಲ್ಲ, ಆಗ ನನ್ನ ನೆನಪಾಗಿರ್ಲಿಲ್ವಾ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಅಮ್ಮನೂ ಅಪ್ಪನ ಜೊತೆ ಹೋಗಿ ಆಗಿರ್ತಿತ್ತು. ನಾನು ತಬ್ಬಲಿಯಾಗಿ ಈ ಪ್ರಪಂಚದಲ್ಲಿ ನಿಲ್ಬೇಕಾಗಿತ್ತಲ್ಲ. ಮಗಳು ಅನ್ನೋ ಮಮಕಾರವಿಲ್ಲದೆ ಅಮ್ಮ ಯಾವತ್ ಬೇಕಾದ್ರೂ ಅಪ್ಪನ ಹತ್ರ ಹೋಗ್ಬೋದು. ಅದಕ್ಕೆ ನಾನು ಇವಾಗಿಂದಲೇ ಅಮ್ಮ ಇಲ್ಲದೆ ಜೀವನ ಮಾಡೋಕೆ ಕಲಿತಾ ಇದ್ದೀನಿ. ಏರುಪೇರಿಲ್ಲದೆ ಇಳ ಹೇಳ್ತಾ ಇದ್ರೆ ನೀಲಾಳ ಜೊತೆ ಅಂಬುಜಮ್ಮ ಕೂಡ ಗಟ್ಟಿಯಾಗಿ ಹತ್ಬಿಟ್ರು. ಅಯ್ಯೋ ಚಿನ್ನ, ನನ್ನ ಕ್ಷಮಿಸ್ಬಿಡು, ನಾನು ದೊಡ್ಡ ತಪ್ಪು ಮಾಡ್ತಾ ಇದ್ದೆ, ದೇವರೇ ನನ್ನ ಉಳಿಸಿದ್ದಾನೆ, ಮತ್ತೆಂದೂ ಇಂಥ ತಪ್ಪು ಮಾಡಲ್ಲ ಇಳ. ನನಗೆ ಆ ಗಳಿಗೆಲಿ ಅದೇನು ಮಂಕು ಕೌದಿತ್ತೋ ಏನೋ, ಮೋಹನ್ ಇಲ್ಲದೆ ಬದುಕು ನಂಗೂ ಬೇಡ ಅನಿಸ್ಬಿಟ್ಟಿತ್ತು. ಆದ್ರೆ ನಿನ್ನ ಆ ಕ್ಷಣ ನೆನೆಸಿಕೊಳ್ಳದೆ ಎಂತಹ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ಇಲ್ಲದೆ, ಮೋಹನ್ ಇಲ್ಲದೆ ಒಂಟಿಯಾಗಿ ನೀನಿರ್ತೀಯ ಅನ್ನೋ ಕಲ್ಪನೆ ಕೂಡ ನನ್ನಿಂದ ಕಲ್ಪಿಸೋಕೆ ಆಗ್ತಾ ಇಲ್ಲ. ಈಗ ನನಗೆ ಅರ್ಥ ಆಗ್ತಾ ಇದೆ, ನಿನ್ನ ನೋವು ನನಗೆ ಗೊತ್ತಾಯ್ತು, ನನ್ನ ಕ್ಷಮಿಸ್ಬಿಡು ಮಗಳೇ. ಮಗಳ ಕಾಲ ಬಳಿ ಕುಳಿತು ಅವಳ ತೊಡೆ ಮೇಲೆ ತಲೆ ಎರಿಸಿ ಬಿಕ್ಕಿ ಬಿಕ್ಕಿ ಹತ್ತಳು. ಇಳ ಕೂಡ ಕಣ್ಣೀರಿಡ್ತಾ ಇದ್ದಾಳೆ. ಅಮ್ಮ ಮಗಳು ಇಬ್ರು ಸಾಕಷ್ಟು ಹತ್ತರು. ಇಬ್ಬರ ಮನಸ್ಸಿನಲ್ಲಿನ ಕಲ್ಮಶಗಳೆಲ್ಲ ಕಣ್ಣೀರಿನ ಮೂಲಕ ತೊಡೆದು ಹೋಗ್ಲಿ ಅಂತ ಅಂಬುಜಮ್ಮ ಸುಮ್ಮನಿದ್ಬಿಟ್ರು. ಒಂದಿಷ್ಟು ಹೊತ್ತು ಹೊತ್ತ ತಾಯಿ ಮಗಳು ಸಮಾಧಾನಗೊಂಡವರಂತೆ ಕಣ್ಣೀರು ಒರೆಸಿಕೊಂಡರು. ಚಿನ್ನು, ಇನ್ನೂ ನನ್ನ ಕ್ಷಮಿಸಲ್ವಾ? ಯಾವುದೋ ಆವೇಶದಲ್ಲಿ ನಿನ್ನ ಕ್ಷಣ ಮರ್ತದ್ದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡ ಕಣೆ. ನನಗೆ ಉಳಿದಿರೋಳು ನೀನೊಬ್ಳೆ. ನಿಮ್ಮಪ್ಪ ಅಂತೂ ನನ್ನ ಕೈ ಬಿಟ್ಟು ಹೋದ್ರು. ನೀನಾದ್ರೂ ನನ್ನ ಪಾಲಿಗೆ ಇದ್ದೀಯಾ ಅನ್ನೋ ಸಮಾಧಾನದಲ್ಲಿ ಬದುಕ್ತಾ ಇದ್ದೇನೆ. ನನ್ನ ದೂರ ಇಟ್ಟು ಕೊಲ್ಬೇಡ್ವೆ ಮಗಳನ್ನ ಬೇಡಿಕೊಂಡಳು. ಅಮ್ಮ ಅಮ್ಮ ಅಂತ ಹೇಳ ನೀಲಳ ಕೊರಳನ್ನ ತಬ್ಬಿದಳು. ಅಂತೂ ಮಗಳು ತಾಯಿ ಜೊತೆ ಮಾತಾಡ್ಬಿಟ್ಲು. ಸದ್ಯ ಇಷ್ಟು ಬೇಗ ಅಮ್ಮ ಮಗಳ ಮುನಿಸು ಕೊನೆಗೊಂಡಿತ್ತಲ್ಲ ಅಂತ ಸಂತಸಪಟ್ಟ ಅಂಬುಜಮ್ಮ, ಸಾಕೇಳಿ, ಇಷ್ಟೊತ್ತು ಹೊತ್ತಿದ್ದು ಸಾಕು. ಅಮ್ಮನೂ ತಪ್ಪು ಮಾಡಿದ್ಲು, ಅಮ್ಮನಂತೆ ಮಗಳಲ್ವಾ, ಮಗಳು ತಪ್ಪು ಮಾಡಿದ್ಲು. ಇನ್ಮೇಲಾದ್ರೂ ಅದನ್ನೆಲ್ಲ ಮರೆತು ಮುಂದೇನ್ ಮಾಡ್ಬೇಕೋ ಮಾತಾಡ್ಕೊಳ್ಳಿ. ಎದ್ದೇಳಿ, ಹತ್ತು ಸಾಕಾಗಿದ್ದೀರಾ? ಬಿಸಿ ಬಿಸಿ ಕಾಫಿ ತರ್ತೀನಿ ಎನ್ನುತ್ತಾ ಒಳ ಹೋಗಿ 3 ಲೋಟ ಕಾಫಿ ತಂದು ಇಬ್ಬರಿಗೂ ಒಂದೊಂದು ಲೋಟ ಕೊಟ್ಟು ತಾವು 1 ಲೋಟ ಹಿಡಿದು ಕುಳಿತರು. ಒಂದು ಪ್ರಕರಣ ಸುಖಾಂತ್ಯ ಕಂಡಿತು. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.